ಮಂಗಳೂರಿನ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಪ್ರತಿಷ್ಠಿತ ಕಂಪನಿಯಾದ ಒಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ವೆಲ್ಡಿಂಗ್ ಎಲೆಕ್ಟ್ರೋಡ್ ಮತ್ತು ಇನ್ವರ್ಟರ್ ಬ್ಯಾಟರಿಯ ತಯಾರಕರು ಬೈಕಂಪಾಡಿಯ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ನಲ್ಲಿ ತನ್ನ ಕಂಪನಿಯ ರಾಯಭಾರಿಯನ್ನು ಪರಿಚಯಿಸುವ ಹಾಗೂ ಪ್ರಚಾರ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಖ್ಯಾತ ಚಲನಚಿತ್ರ ನಟ ಪೃಥ್ವಿ ಅಂಬರ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಗಳೂರಿನ ತರ್ಜನಿ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ಶೇಷಗಿರಿ ಕೆಚಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಐಸಾಕ್ ವಾಸ್ ಅವರು ವಹಿಸಿದರು. ಒಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ರಾಮಚಂದ್ರ ಭಟ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರಸ್ತಾವನೆಯನ್ನ ನೀಡಿ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಮತಿ ನಿರ್ಮಲಾ ಕುಂದರ್, ಡೈರೆಕ್ಟರ್ ಆಪರೇಷನ್ಸ್ ಶರತ್ ರವಿ, ಡೈರೆಕ್ಟರ್ ಶ್ರೀಮತಿ ಚಿತ್ರಲೇಖಾ ಆರ್ ಭಟ್ ಹಾಗೂ ಹಲವಾರು ಗ್ರಾಹಕರು ಮತ್ತು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರ ಮನೆ ಮಾತಾಗಿರುವ ಎಂಪಿ ಸಿಲ್ಕ್ಸ್ನಲ್ಲಿ ಬೃಹತ್ ವಸ್ತ್ರಮೇಳ. ದೇಶದಾದ್ಯಂತ ಸಂಗ್ರಹಿಸಿದ 1 ಲಕ್ಷದ ನಾನಾ ರೀತಿಯ ಕಂಪನಿಗಳ ಬ್ರ್ಯಾಂಡ್ಗಳು, ಸಿಲ್ಕ್ ಸಾರಿ, ಕಾಟನ್ ಮತ್ತು ಹ್ಯಾಂಡ್ಲೂಮ್ಗಳು, ಡ್ರೆಸ್ ಮೆಟೀರಿಯಲ್, ಕಾಟನ್ ಕುರ್ತಿ, ವೆಸ್ಟರ್ನ್ ಟಾಪ್ಸ್, ಲೇಡೀಸ್ ಜೀನ್ಸ್ ಮತ್ತು ಪುರುಷರ ಪ್ಯಾಂಟ್ ಶರ್ಟ್ಗಳ ಮೇಲೆ ನೇರ 50% ದರ ಕಡಿತ ಮಾರಾಟ. ಕೂಡಲೇ ಭೇಟಿ ನೀಡಿ ಎಂಪಿ ಸಿಲ್ಕ್ಸ್, ಟೌನ್ ಹಾಲ್ ಹತ್ತಿರ, ಹಂಪನಕಟ್ಟ, ಮಂಗಳೂರು.